ಮಹಾವಾದಿಗಳಾದಂತಹ ಬುದ್ಧ, ಬಸವ, ಅಂಬೇಡ್ಕರ್ ಅವರನ್ನು, ವಿಶ್ವದ ಎಲ್ಲ ದಾರ್ಶನಿಕರನ್ನು ದಯವಿಟ್ಟು ನೆನೆಸಿ ಎಲ್ಲರೂ ಆಸೀನರಾಗಬೇಕು. ಇಂದಿನ ಈ ಕಾರ್ಯಕ್ರಮ ರಾಜ್ಯ ಮಟ್ಟದ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಸಾಹಿತ್ಯ ಸಾಂಸ್ಕೃತಿಕ ಕಲೋತ್ಸವ ಮತ್ತು ಪ್ರತಿಭಾ ಪುರಸ್ಕಾರ, ಸಂತ ಸಂದೇಶ, ವಿಚಾರಗೋಷ್ಠಿ, ಸಾಧಕರಿಗೆ ಸನ್ಮಾನ ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಆಶೀರ್ವಚನವನ್ನು ಮಾಡಿರ್ತಕ್ಕಂಥ ಪರಮ ಪೂಜ್ಯ ಡಾಕ್ಟರ್ ಬಸವ ರಮಾನಂದ ಸ್ವಾಮೀಜಿಗಳ ಪಾದಾರವಿಂದಗಳಲ್ಲಿ ಹೃತ್ಪೂರ್ವಕವಾದಂಥ ಶರಣಾರ್ಥಿಗಳನ್ನು ಸಲ್ಲಿಸಿ, ಹಾಗೆ ಪರಮ ಪೂಜ್ಯ ಶ್ರೀ ಶ್ರೀ ಶಂಕರಲಿಂಗ ಮಹಾಸ್ವಾಮೀಜಿಗಳ ಪಾದಾರವಿಂದಗಳಲ್ಲಿ ಹೃತ್ಪೂರ್ವಕವಾದಂಥ ಶರಣಾರ್ಥಿಗಳು ಸಲ್ಲಿಸಿ, ಈ ಕಾರ್ಯಕ್ರಮದ ವೇದಿಕೆಯಿಂದ ಮಾತಾಡಿ ನಿರ್ಗಮಿಸಿರ್ತಕ್ಕಂಥ ಮಾಜಿ ಶಾಸಕರು ಆಗಿರ್ತಕ್ಕಂಥ ಶಿವಶಂಕರ್ ಅವರಲ್ಲಿ ಹಾಗೂ ಈಗ ತಾನೇ ಮಾತಾಡಿರ್ತಕ್ಕಂಥ ನಮ್ಮ ಹೃತ್ಪೂರ್ವಕವಾದಂಥ ಶಾಸಕರಲ್ಲಿ ಹಾಗೂ ಎಲ್ಲ ನಮ್ಮ ಕರ್ನಾಟಕ ರಾಜ್ಯ ಅಲೆಮಾರಿ ಮತ್ತು ಅರೆ ಅಲೆಮಾರಿಯ ಸಮುದಾಯದ ಸಂಘಟನೆಯನ್ನು ಮಾಡ್ಕೊಂಡಿರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳಲ್ಲಿ ಮತ್ತು ಈ ಸಂಘಟನೆಯನ್ನು ರಾಜ್ಯ ಮಟ್ಟದಲ್ಲಿ ನಮ್ಮನ್ನೆಲ್ಲ ನೋಡಂಗೆ ಮಾಡಿರ್ತಕ್ಕಂಥ ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಅವರಲ್ಲಿ ಹೃತ್ಪೂರ್ವಕವಾದಂಥ ಅಭಿನಂದನೆಯನ್ನು ಸಲ್ಲಿಸಿ, ಸ್ವಾಮೀಜಿ ನಿಮ್ಮ ಮಾತನ್ನು ಕೇಳ್ತಾ ಇದ್ದೇವೆ ಅಂತ ಜೋರಾದ ಚಪ್ಪಾಳೆಯನ್ನು ನಾನು ಎರಡು ಮಾತುಗಳನ್ನು ಮಾತಾಡ್ತೇನೆ. ಎಲ್ಲರೂ ಕೂಡ ಪಾಪ ಅಪರೂಪಕ್ಕೆ ಒಂದೊಂದು ಸತಿ ಸೇರ್ಕೊಂಡಾಗ ಗದ್ದಲ ಇರ್ತಕ್ಕಂಥದ್ದು ಸರ್ವೇ ಸಾಮಾನ್ಯ. ನೋಡಿ, ಇದು ಈ ಕಾರ್ಯಕ್ರಮವನ್ನು ನಮ್ಮ ಶಿವಶಂಕರ್ ಅವರು ಇದು ಜಾಗೃತಿ ಕಾರ್ಯಕ್ರಮ ಅಂತ ಹೇಳಿದ್ದಾರೆ. ಹಾಗಾಗಿ ಜಾಗೃತಿ ಕಾರ್ಯಕ್ರಮ ಅಂತ ಅಂದರೆ ನಾವು ಏನು ಉಪಜೀವನವನ್ನು ಮಾಡ್ತಾ ಇದ್ದೀವಿ, ಇದನ್ನು ಇನ್ನೂ ಉತ್ತಮೀಕರಣ ಮಾಡ್ಕೋಬೇಕು ಅಂದರೆ ಹೇಗೆ ಸುಧಾರಣೆ ಮಾಡಬೇಕು ಅಥವಾ ನಾವು ಏನು ಸುಧಾರಣೆ ಆಗಬೇಕು, ನಮಗೆ ಏನು ಅಡ್ಡಿ ಆತಂಕಗಳಿದ್ದಾವೆ ಅನ್ನೋ ಅಂಥ ವಿಚಾರ ಮಾಡೋ ಅಂಥದ್ದನ್ನು ನಾವು ಜಾಗೃತಿ ಅಂತ ಕರಿತೀವಿ. ಅಂಥ ಜಾಗೃತಿಯನ್ನು ನಮ್ಮ ಶಾಸಕರು ತುಂಬ ಉತ್ತಮವಾಗಿ ಹೇಳಿದ್ರು. ಎಲ್ಲರಿಗೂ ಇವತ್ತು ನಾವು ಏನು ಸಂವಿಧಾನವನ್ನು ಆಚರಣೆ ಮಾಡಿ 78 ವರ್ಷ ಆಗಿದೆ ಜಾರಿಗೆ ತಂದು, ಇಲ್ಲಿ ತನಕನೂ ಕೂಡ ಕೆಲವು ಸಮುದಾಯಗಳು ಸಂವಿಧಾನದಿಂದಲೂ ಕೂಡ ಗುರುತಿಸ್ಕೊಳ್ಳೋಕೆ ಸಾಧ್ಯ ಆಗಿಲ್ಲ ಅನ್ನೋದನ್ನು ನಾನು ಭಾಳ ವಿಷಾದವಾದಂಥ ಸಂಗತಿಯಾಗಿ ಹೇಳೋದಕ್ಕೆ ಬಯಸ್ತೇನೆ. ಆದಾಗ್ಯೂ ಕೂಡ ಇವತ್ತು ಸಂವಿಧಾನದಲ್ಲಿ ಇರೋವಂಥವರಿಗೆ ನಮಗೆ ಸೌಲಭ್ಯ ಸಿಕ್ಕಿಲ್ಲ ಅನ್ನೋವಂಥದ್ದು ಇದು ಪ್ರವರ್ಗ 1ರಲ್ಲಿ ಬರ್ತಕ್ಕಂಥ 46 ಜಾತಿಗಳ ಹೆಸರು ಲೀಸ್ಟಲ್ಲಿ ಇದೆ. ನಮ್ಮ ರವೀಂದ್ರ ಶೆಟ್ಟರು ಅವರು ಏನು ಪ್ರವಾಸವನ್ನು ಮಾಡಿ ಎಲ್ಲ 46 ಜಾತಿಗಳ ಇತಿಹಾಸವನ್ನು ಅವರು ಸಾಂಸ್ಕೃತಿಕವಾಗಿ ಖುದ್ದಾಗಿ ಎಲ್ಲ ಜಿಲ್ಲೆಯನ್ನು ಭೇಟಿ ಮಾಡಿ ಕೊಟ್ಟಿರ್ತಕ್ಕಂಥದ್ದನ್ನು ನಾನು ಅವಲೋಕನ ಮಾಡಿದೆ. ಆ ಸಾಂಸ್ಕೃತಿಕವಾದಂಥ ವಿಚಾರಗಳು ಮತ್ತೊಂದು ನಾವು ಏನು ನಮ್ಮ ಉಪಜೀವನಕ್ಕೆ ನಾವು ಇಟ್ಕೊಂಡು ಅವುಗಳಲ್ಲಿ ನಮ್ಮ ಸಾಮರ್ಥ್ಯವನ್ನು ಕಮ್ಮಿ ಮಾಡ್ತಾ ಇರೋವಂಥ ಒಂದು ವಿಷಯ ಯಾವುದು ಅಂದರೆ, ನಾವು ಆಚರಣೆ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥ ಮೂಢನಂಬಿಕೆ ಕಂದಾಚಾರಗಳೇ. ನಾವು ಬೆಳಿಬೇಕು ಅಂದರೂ ಕೂಡ ನಮಗೆ ನಾವು ಎಲ್ಲ ಥರದ ಬೇಲಿಯನ್ನು ನಮ್ಮ ಕೈಗೆ ಬೇಡಿ ಹಾಕ್ಕೊಂಬಿಟ್ಟಿದ್ದೀವಿ, ನಮ್ಮ ಕಾಲಿಗೆ ಬೇಡಿ ಹಾಕ್ಕೊಂಬಿಟ್ಟಿದ್ದೀವಿ. ಕೈಗೆ ಕಾಲಿಗೆ ಬೇಡಿ ಕಾಣ್ತಾ ಇಲ್ಲ ಅಂದರೂ ಕೂಡ ನಮ್ಮ ಮಿದುಳಿಗೆ ಬೇಡಿಯನ್ನು ಹಾಕ್ಕೊಂಬಿಟ್ಟಿದ್ದೀವಿ ಅಂದರೆ ತಪ್ಪಾಗಲಾರ್ದು ಅನ್ನೋ ಅಂಥ ಮಾತು. ನೋಡಿ, ಇವತ್ತು ಗೊಲ್ಲ ಸಮುದಾಯನೂ ಕೂಡ ಇದೇ ಅಲೆಮಾರಿಗಳಲ್ಲಿ ಬರ್ತದೆ.
ಇದೇ ಸಮುದಾಯದಲ್ಲಿ ಹುಟ್ಟಿರ್ತಕ್ಕಂಥ ಯಾದವ ಕೃಷ್ಣ ಇವತ್ತು ಇಡೀ ಜಗತ್ತು, ಇಡೀ ಭಾರತ ದೇಶದ ಒಂದು ಸಾಂಸ್ಕೃತಿಕ ನಾಯಕ ಆಗಿ, ದೇವರು ಪರಮಾತ್ಮ ಆಗಿ, ಒಂದು ನಾಮದಿಂದ ಹಿಡಿದು 3 ನಾಮದ ತನಕ ಹಾಕ್ಕೊಂಡು ಯು ಶೇಪ್ ಬೇಕೋ ವಿ ಶೇಪ್ ಬೇಕೋ ಅಂತ ಸುಪ್ರೀಂ ಕೋರ್ಟಿಗೆ ಹೋಗಿ ಜೀವನ ಉಪಜೀವನವನ್ನು ನಾವು ಎಷ್ಟು ದುಸ್ತರ ಮಾಡ್ಕೊತ ಇದ್ದೀವಿ ಅನ್ನೋದಕ್ಕೆ ಇದೊಂದು ಜ್ವಲಂತ ಉದಾಹರಣೆ. ದೇವರು, ಧರ್ಮ, ಆಧ್ಯಾತ್ಮ ಅನ್ನುವಂಥದ್ದು ನಮ್ಮ ಭಾರತ ದೇಶದಲ್ಲಿ ಹುಟ್ಟಿರ್ತಕ್ಕಂಥ ಪ್ರತಿಯೊಂದು ಸಮುದಾಯಕ್ಕೂ ಕೂಡ ಆ ಜನ್ಮ ಸಿದ್ಧ ಹಕ್ಕು ಆಧ್ಯಾತ್ಮ, ದೇವರು, ಧರ್ಮ ಅಂತಕ್ಕಂಥದ್ದು. ಇಂಥದ್ರಲ್ಲಿ ನಾವು ಉದ್ಧಾರ ಆಗಬೇಕು ಅಂತಂದರೆ ಇವತ್ತು ಯಾವ ದೇವರು ಕೂಡ ಪ್ರತ್ಯಕ್ಷವಾಗಿ ನೀವು ಉದ್ಧಾರ ಆಗಿ ಅಂತ ಹೇಳಿಲ್ಲ, ಅಣ್ಣ ತಮ್ಮರು ಹೊಡೆದಾಡಬೇಡಿ ಅಂತ ಹೇಳಲಿಲ್ಲ, ಅವ್ರಡವು ನೀವು, ನಿಮ್ಮ ಅಡವು ಅವರು ಎತ್ತಾಕ್ರಿ ಅಂತ ಹೇಳಿಲ್ಲ, ಮೋಸ ವಂಚನೆ ಕೊಲೆ ಸುಲಿಗೆ ಮಾಡ್ರಿ ಅಂತಲೂ ಕೂಡ ಹೇಳಿಲ್ಲ. ಆದರೆ ನನ್ನ ಜಾತಿ ದೊಡ್ಡದು, ನನ್ನ ಜಾತಿ ದೊಡ್ಡದು, ನನ್ನ ಧರ್ಮ ದೊಡ್ಡದು, ನನ್ನ ಧರ್ಮ ದೊಡ್ಡದು ಅಂಥೇಳಿ ನಾವು ಒಬ್ರಿಗಿಂತ ಒಬ್ಬರು ಮೀರಾಕೋರಾಗಿ ನಮ್ಮ ಆಯಸ್ಸು, ಆರೋಗ್ಯ, ಐಶ್ವರ್ಯವನ್ನು ಕಳ್ಕೊಳ್ಳೋಂಥ ಹಿನ್ನೆಲೆಯಲ್ಲಿ ನಮ್ಮ ಜೀವನ ಉಪಜೀವನವನ್ನು ಮೂಢನಂಬಿಕೆಗಳಿಂದ, ಕಂದಾಚಾರದಿಂದ ನಮ್ಮನ್ನು ನಾವು ಹಿಂಸೆ ಮಾಡ್ಕೊತ ಬರ್ತಾ ಇದ್ದೀವಿ. ಬಿಟ್ಟರೆ ಇದಕ್ಕೆ ಯಾರೂ ಕಾರಣರಲ್ಲ. ನಮ್ಮ ಹಣೆ ಬರವನ್ನು ಯಾರೂ ಕೂಡ ಬರೆದಿಲ್ಲ, ಬರೆಯೋಕ್ಕಾಗೋದಿಲ್ಲ. ಬ್ರಹ್ಮನು ಕೂಡ ಸುಳ್ಳು ಅಂತಕ್ಕಂಥದ್ದನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಂದ ಹಿಡಿದು, ಭಗವಾನ್ ಬುದ್ಧರಿಂದ ಹಿಡಿದು, ಬಸವಣ್ಣವರಿಂದ ಹಿಡಿದು ಎಲ್ಲ ಮಾನವತಾವಾದಿಗಳು ಹೇಳ್ಕೊಂತ ಬಂದಿದ್ದಾರೆ. ಇವತ್ತು ನಾವು ಉದ್ಧಾರ ಆಗೋದು ಎಲ್ಲಿದೆ ಅಂತ ಅಂದರೆ, ಇವತ್ತು 78 ವರ್ಷ ಭಾರತದ ಸ್ವಾತಂತ್ರ್ಯ ಆಗಿ ಇವತ್ತು 75 ವರ್ಷ ಆಗಿದೆ. ಭಾರತದ ಸಂವಿಧಾನ ಅಂತ ಹೇಳಿ ನಾವು ಜಾರಿ ಮಾಡಿ, ಭಾರತದ ಪ್ರಜೆಗಳಾದ ನಾವು ನಮಗೆ ನಾವು ಒಪ್ಪಿ ಕಾನೂನಾಗಿ ವಿಧಿಸಿಕೊಂಡಿದ್ದೇವೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೀವಿ. ಆದರೆ ಈ ಸಂವಿಧಾನದಲ್ಲಿ ನಾವು ಉದ್ಧಾರ ಆಗೋ ಅಂಥ ಯಾವ ಆರ್ಟಿಕಲ್ಲು, ಯಾವ ಕ್ಲಾಸು ನಮ್ಮ ಪರವಾಗಿ ಇದೆ ಅಂಥೇಳಿ ನಾನು ಓದ್ಕೊಂಡಿಲ್ಲ, ನೀವು ಓದ್ಕೊಂಡಿಲ್ಲ ಅಂತಂದರೆ ಇದಕ್ಕಿಂತ ವಿಪರ್ಯಾಸ ಮತ್ತೊಂದು ಇಲ್ಲವೇ ಇಲ್ಲ. ಆದಾಗ್ಯೂ ನಾನೊಂದು ಸತಿ ಗಮನ ಹರಿಸಿ ಸಂವಿಧಾನವನ್ನು ಓದ್ಕೊಂಡ್ಮೇಲೆ ಈ ಕಾಲಮ್ ಇದೆ, ಈ ಆರ್ಟಿಕಲ್ ಇದೆ ಅಂದರೆ ಇದನ್ನು ಜಾರಿ ಮಾಡೋಕ್ಕೆ ಏನೇನು ಕಾರ್ಯಾಂಗದಲ್ಲಿದೆ, ಶಾಸಕಾಂಗದಲ್ಲಿದೆ, ನ್ಯಾಯಾಂಗದಲ್ಲಿ ಇದೆ ಅನ್ನೋಂಥ ಅವಲೋಕನ ಮಾಡ್ಕೊಂಡಾಗ ನನಗೆ ಗೊತ್ತಾಗಿದ್ದು ಸಂಗತಿ ಏನಪ್ಪ ಅಂತಂದರೆ, ಯಾವುದೇ ಗಂಡ ಹೆಂಡತಿ ಮನೆ ಇಲ್ಲ, ಮಕ್ಕಳು ಮರಿ ಬೀದಿ ಪಾಲಾಗಿದ್ದೀವಿ ಅಂತಂದರೆ ಅವರಿಗೆ ವಾಸ ಮಾಡೋ ಹಕ್ಕು ಭಾರತ ದೇಶದಲ್ಲಿ ಇದೆ. ಯಾವುದೇ ಸರ್ಕಾರಿ ಜಾಗದಲ್ಲಿ ಸ್ವಂತ ಮನೆಯನ್ನು ನಿರ್ಮಾಣ ಮಾಡ್ಕೊಳ್ಳೋ ಅಂಥ ಹಕ್ಕು ಭಾರತದ ಪ್ರಜೆಗಳಿಗೆ ಇದೆ. ಅವರ ಮನೆಯನ್ನು ತೆಗ್ದಾಕಕ್ಕೆ ಯಾವ DC-ಗೂ ಪವರ್ ಇಲ್ಲ, ಯಾವ MLA-ಗೂ ಪವರ್ ಇಲ್ಲ. ಹೌದಾ ಶಾಸಕರೇ? ವಾಸ ಮಾಡೋಕ್ಕೆ ಮನೆ ಇಲ್ಲ ಅಂದರೆ, ಈಗ ಚಿತ್ರದುರ್ಗದಲ್ಲಿ ಮನೆ ಕಟ್ಟಲಿಕ್ಕೆ ಜಾಗನೂ ಮಂಜೂರಾಗಿದೆ, ದುಡ್ಡು ಕೂಡ ಈಗ ಮಂಜೂರಾಗಿದೆ. ಈಗ ಅಲ್ಲಿ ಕಾರ್ಯವನ್ನು ಪ್ರಾರಂಭ ಮಾಡಬೇಕಾದಂಥ ವಿಚಾರ ಇದೆ. ಹಾಗೆ ನಮ್ಮ ಶೆಟ್ಟಿಯವರು ಈ ಸಮುದಾಯದ ಹಿತಾಸಕ್ತಿಗೆ, ರವೀಂದ್ರ ಶೆಟ್ಟಿ ಅವರು ಮಾಜಿ ನಮ್ಮ ನಿಗಮದ ಅಧ್ಯಕ್ಷರು, ಅವರು ಎಷ್ಟು ಅಂತಃಕರಣ ಹೊಂದಿದ್ದಾರೆ ಅಂತ ಅಂದರೆ, ಈ ಸಮುದಾಯದ ಮಕ್ಕಳನ್ನು ನಾವು ದತ್ತು ತೆಗೆದುಕೊಂಡು ವಿದ್ಯಾಭ್ಯಾಸ ಮಾಡಬೇಕು ಅನ್ನೋಂಥ ಮಾತನ್ನು ಅವರು ವ್ಯಕ್ತಪಡಿಸಿದ್ರು. ನಮ್ಮ ಜೋಗಿ ಸಮುದಾಯದ ಒಂದು ಮಗು ಜ್ಯೋತಿ, ಒಂದು ಮಗು ಪೂಜಾ ಅನ್ನೋಂಥ ಮಗುನ ದತ್ತು ತೆಗೆದುಕೊಂಡು ವಿದ್ಯಾಭ್ಯಾಸವನ್ನು ಮಾಡಿಸ್ತಾ ಇದ್ದಾರೆ. ಆ ಮಗು SLCಯಲ್ಲಿ 99% ತಗೊಂಡಿದೆ.
PUCಯಲ್ಲಿ 95% ತಗೊಂಡಿದೆ. ಫಸ್ಟ್ PUC ಮಾಡಬೇಕಾದ್ರೆ 40,000 ಸ್ವಂತ ದುಡ್ಡನ್ನು ಕೊಟ್ಟಿದ್ದಾರೆ. ಸೆಕೆಂಡ್ PUC ಮಾಡಬೇಕಾದಾಗ್ಯೂ ಕೂಡ ಸ್ವಂತ ದುಡ್ಡನ್ನು 40,000 ಕೊಟ್ಟಿದ್ದಾರೆ. ನಮ್ಮಂಥವರೆಲ್ಲ ಸರ್ಕಾರದಲ್ಲಿ ಹೋರಾಟ ಮಾಡೋಣ ಬರ್ರಿ, ಏನು ಬೇಕಾದರೂ ಮಾಡೋಣ ಬರ್ರಿ ಅಂತ ಅಂತೀವಿ. ಆದರೆ ಅವರು ಸ್ವಂತ ಖರ್ಚಲ್ಲಿ ಇಂಥ ಒಂದು ಸಮಾಜ ಸೇವೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು ನಮ್ಮ ರಾಜಕಾರಣಿಗಳಿಗೆ ಮತ್ತು ಅಧಿಕಾರದಲ್ಲಿರ್ತಕ್ಕಂಥವರಿಗೆ ಒಂದು ಮಾದರಿಯಾದಂಥ ಜೀವನ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಹಾಗೆ ಪರಮ ಪೂಜ್ಯ ಸ್ವಾಮೀಜಿಯವರು ಮಾತಾಡ್ತಾ ಹೇಳಿದ್ರು, ಈ 46 ಸಮುದಾಯದ ಮಕ್ಕಳು ಯಾರೇ ಇದ್ದರೂ ಕೂಡ ನಮ್ಮ ಗುರುಕುಲಕ್ಕೆ ತಗೊಂಬಂದು ಸೇರಿಸಿ, ಹೆಣ್ಮಕ್ಳಿರಲಿ ಗಂಡ್ಮಕ್ಳಿರಲಿ ಪ್ರತ್ಯೇಕವಾದಂಥ ವಸತಿ ಶಾಲೆಯನ್ನು ನಾವು ನಿರ್ಮಾಣ ಮಾಡಿದ್ದೀವಿ ಅನ್ನೋಂಥ ಮಾತನ್ನು ಹೇಳಿದರು. ಹಾಗೆ ಅವರು ಎಲ್ಲಿ ತನಕ ಓದ್ತಾರೆ ಅಲ್ಲಿ ತನಕಲ್ಲೂ ಕೂಡ ನಮ್ಮದೇ ಖರ್ಚು ಅನ್ನೋಂಥ ಮಾತನ್ನು ಹೇಳಿದರು. ನೀವು ಅವರಿಬ್ಬರಿಗೂ ಜೋರಾದ ಚಪ್ಪಾಳೆಯನ್ನು ತಟ್ಟಬೇಕು. ನೋಡಿ, ಇವತ್ತು ಯಾವುದೇ ಜಾತಿಯವರಾಗಲಿ ಯಾರೇ ಆಗಲಿ ಒಂದು ಗಂಡ ಹೆಂಡತಿಗೆ ಮನೆ ಕಟ್ಕೊಳ್ಳಿಕ್ಕೆ ಭಾರತ ಸರ್ಕಾರದಿಂದ 5 ಲಕ್ಷ ರೂಪಾಯಿ, ರಾಜ್ಯ ಸರ್ಕಾರದಿಂದ 5 ಲಕ್ಷ ರೂಪಾಯಿ, ಟೋಟಲ್ ಒಂದು ಗಂಡ ಹೆಂಡತಿ ಜೀವನ ಮಾಡೋಕ್ಕೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ 10 ಲಕ್ಷ ರೂಪಾಯಿ ಅನುದಾನ ಇದೆ. ಆದರೆ ದುರಾದೃಷ್ಟವಶಾತ್ ಈ ಅನುದಾನ ಇವತ್ತು 2 ಲಕ್ಷ ರೂಪಾಯಿನೂ ಕೂಡ ಮುಟ್ಟಿಲ್ಲ. 10 ಲಕ್ಷ ರೂಪಾಯಿ ಮನೆ ಕಟ್ಟಕ್ಕೆ ಕೊಡಬೇಕು ಅನ್ನೋ ಅಂಥ ಶಾಸನ ಜಾರಿಯಲ್ಲಿ ಮಾಡೋಕ್ಕೆ ಇವರು ಯಾರೂ ಮನಸ್ಸು ಮಾಡಿಲ್ಲ. ಯಾಕೆ ಅಂತಂದರೆ ನಾವು ನೀವು ಯಾರೂ ಸಂಘಟಿತರಾಗಿಲ್ಲ, ಸಂವಿಧಾನವನ್ನು ಓದ್ಕೊಂಡಿಲ್ಲ. ಹಾಗಾಗಿ ಸಂವಿಧಾನದಲ್ಲಿ ನಮ್ಮ ಹಕ್ಕು ಏನು ಅಂತಕ್ಕಂಥದ್ದನ್ನು ತಿಳ್ಕೊಬೇಕು. ಹಾಗೆ ಸ್ವಾಮೀಜಿಯವರು ಇನ್ನೂ ಒಂದು ಮಾತನ್ನು ಹೇಳಿದ್ರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ ಅಂದರೆ ಸ್ವಂತ ಮಗಳು ಅಂತ ಹೇಳಿದ್ದಾರೆ. ಸ್ವಂತ ಮಗಳಿಗೆ ಮದುವೆ ಮಾಡಬೇಕು ಅಂದರೆ ಇವನು ದುಡಿತಾನ, ಜೀವನ ಮಾಡಿಸ್ತಾನ, ಸಾಕ್ತಾನ ಅನ್ನೋ ಅಂಥದ್ದು ಎಲ್ಲದನ್ನು ಆಲೋಚನೆ ಮಾಡಿ ಮಗಳನ್ನು ಕೊಡ್ತಾರೆ. ಆದರೆ ಮತವನ್ನು ಹಾಕಬೇಕಾದಾಗ ಎಂಡಕ್ಕೋ ಸೀರೆಗೋ ಪಂಚೆಗೋ 500 ರೂಪಾಯಿಗೋ 1000 ರೂಪಾಯಿಗೋ ಕೊಡ್ತಕ್ಕಂಥ ದುಸ್ಥಿತಿ ಇವತ್ತಿಗೂ ಕೂಡ ಇದ್ದಿದ್ದರಿಂದ ನಮಗೆ ಮನೆ ಕಟ್ಟೋ ಅಂಥ 10 ಲಕ್ಷ ರೂಪಾಯಿ ನೆಗದು ಬಿದ್ದೋಗಿದೆ. ಇದು ಸರಿಯಾಗಬೇಕು ಅಂತಂದರೆ ನಾವು ನಮ್ಮ ನಾಯಕರನ್ನು ಆಯ್ಕೆ ಮಾಡ್ಕೋಬೇಕಾದಾಗ ಸರಿಯಾದ ನಾಯಕರನ್ನು ನಾವು ಆಯ್ಕೆ ಮಾಡ್ಕೋಬೇಕಾಗಿದೆ. ನಮ್ಮ ಪಕ್ಕದಲ್ಲಿ ಕೂತ್ಕೊಂಡಂಥ ಶಾಸಕರು ಅವ್ರು ಯಾರು ಅಂಥವ್ರಲ್ಲ. ನೀವಿವತ್ತು ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥವರು ಕೂಡ ಯಾರು ಅಂಥವ್ರಲ್ಲ ಅನ್ನೋ ಅಂಥ ನಂಬಿಕೆ ನನಗೆ ಇದೆ. ನೋಡಿ, ನಾನು ಕೂಡ 5 ಡಿಗ್ರಿ 5 ಡಿಪ್ಲೊಮೊವನ್ನು ಮಾಡಿರ್ತಕ್ಕಂಥವನು. UPSC ಎಕ್ಸಾಮ್ಸಿಗೆ ಮೇನ್ಸ್ ಎಕ್ಸಾಮ್ ಕೋಚರ್ ನಾನು. ನನ್ನ ಓನ್ ಶಿಷ್ಯರೇ IAS IPS ಆಗಿ ಪ್ರೊಬೆಷನರಿ ಮುಗಿಸಿರೋರು ಇವತ್ತು ರಾಜ್ಯ ಸರ್ಕಾರದಲ್ಲೂ ಇದ್ದಾರೆ, ಭಾರತ ಸರ್ಕಾರದಲ್ಲೂ ಇದ್ದಾರೆ. ಹಾಗಾಗಿ ನಮ್ಮ ಏನು ಇವತ್ತು ಅಲೆಮಾರಿ ಮಕ್ಕಳುಗಳು ಇದ್ದಾರೆ, ಅವರು ಈ UPSC ಎಕ್ಸಾಮಲ್ಲಿ ಬರೋದಕ್ಕೆ ನಮ್ಮ ಛಲವಾದಿ ಗುರುಪೀಠ DC SP ಗಳಾಗಲಿಕ್ಕೆ 100ಕ್ಕೆ 100 ನಿಮ್ಮ ಜೊತೆಯಲ್ಲಿರುತ್ತೆ ಅನ್ನೋಂಥ ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ಇವತ್ತು ಎಲ್ಲರೂ ಕೂಡ ಸಂಘಟಿತರಾದಾಗ ರಾಜಕೀಯ ಪಕ್ಷಗಳು ಏನೆಲ್ಲ ಇಚ್ಛಾಶಕ್ತಿ ಹೊಂದಿದ್ದಾವೆ ಅವು ಏನು ಅಂತಂದರೆ, ರಾಜಕೀಯ ಪಕ್ಷಗಳು ಅಂದರೆ ಗಾಡಿಗೆ ಕಟ್ಟಿದಂಥ ಎತ್ತುಗಳು ಇದ್ದಾಗೆ. ನಾವು ಜಗ್ಗಿ ನಿಲ್ಲಿಸಿದ್ರೆ ನಿಂತ್ಕೊಂತವೆ, ಲೂಸ್ ಬಿಟ್ಟರೆ ಓಡ್ತವೆ. ಹಾಗೆ ಅವಕ್ಕೆ ನಾವು ಬರೀ ಗಾಡಿ ಕಟ್ಟಿ ಓಡಿಸೋದಲ್ಲ, ಅವು ಭಾಳ ಮೇದ್ಬಿಟ್ಟಿದ್ದಾವೆ. ಎಷ್ಟು ಮೇದ್ಬಿಟ್ಟಿದ್ದಾವಪ್ಪ ಅಂತಂದರೆ ಮೂಗ್ದಾಣ ಹಾಕಿ ನಗಕ್ಕೆ ಹಾಕಕ್ಕೆ ಹೋದರೆ ಗುದ್ದಕ್ಕೆ ಬರ್ತವೆ. ಆ ಗುದ್ದಕ್ಕೆ ಬರೋ ಅಂಥ ಎತ್ತುಗಳನ್ನ ಪಳಗಿಸ್ಕೊಂಡ್ರೆ ಅದು ಏನೂ ದೊಡ್ಡ ವಿಷಯ ಅಲ್ಲ. ನೋಡಿ, ಇಲ್ಲಿ ಹಾವಾಡಿಗರಿಂದ ಹಿಡಿದು ಕರಡಿ ಆಡ್ಸೋರಿಂದ ಹಿಡಿದು ಎಲ್ಲರೂ ಈ ಪ್ರವರ್ಗ ಒಂದರಲ್ಲಿದ್ದಾರೆ. ನಾವು ಪಶು ಪಕ್ಷಿ ಪ್ರಾಣಿಗಳನ್ನೇ ಆಡಿಸ್ತೀವಿ ಅಂದರೆ ಮನುಷ್ಯರನ್ನ ಯಾಕೆ ಆಡ್ಸೋಕೆ ಬರಲ್ಲ?
ಅಲ್ವಾ? ಆಕರ್ಷಣೆ ವಿದ್ಯೆ ಇದೆ, ವಶೀಕರಣ ವಿದ್ಯೆ ಇದೆ, ವಿದ್ವೇಷಣ ಇದೆ, ಉಚ್ಚಾಟನ ಇದೆ. ಯಾರಾದರೂ ಈ ಅಲೆಮಾರಿಗಳಿಗೆ ಸ್ಪಂದಿಸಲ್ಲ ಅಂತಂದರೆ ಅಂಥವ್ರು ವಿಧಾನಸೌಧದಿಂದಲೂ ಉಚ್ಚಾಟನೆ ಮಾಡೋಣ, ಸಂಸತ್ತಿಂದಲೂ ಉಚ್ಚಾಟನೆ ಮಾಡೋಣ, ಭಾರತದ ಸಂವಿಧಾನವನ್ನು ನಾವು ಎತ್ತಿಡಿಯೋಣ ಅನ್ನೋಂಥ ಮಾತಿಗೆ ನಾನು ಕರೆ ಕೊಟ್ಟು ಭಾರತದ ಸಂವಿಧಾನವನ್ನು ನಮ್ಮ ಜೊತೆಯಲ್ಲಿ ಇಟ್ಕೊಳ್ಳೋಣ. ಹಾಗೆ ನಮ್ಮ ದೇವರಾಜ್ ಅರಸು ಅವರು ಏನಾದರೂ ಮುಖ್ಯಮಂತ್ರಿಯಾಗಿ ಹಿಂದುಳಿದವರಿಗೆ ಕೆಲಸ ಮಾಡಿದ್ದಾರೆ ಅಂದರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರೋ ಸಂವಿಧಾನದಿಂದ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗಾಗಿ ದೇವರಾಜ್ ಅರಸ್ ಅವ್ರ ಜೊತೆಗೆ ನಮ್ಮ ಸಂವಿಧಾನ ಕೊಟ್ಟ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್, ಹಾಗೆ ಕ್ರಿಸ್ತಪೂರ್ವ 6ನೇ ಶತಮಾನದಿಂದ ಭಗವಾನ್ ಬುದ್ಧ ಅವರು ದೇವರು ಧರ್ಮ ಆಧ್ಯಾತ್ಮವನ್ನು ಮಹಾಮಾನವತಾವಾದಿಗಳಾಗಿ ಬಸವಣ್ಣವರು ಇವತ್ತೇನು ಸಾಂಸ್ಕೃತಿಕ ನಾಯಕರು ಅಂತ ನಮ್ಮ ಸರ್ಕಾರ ಗುರುತಿಸಿದೆ, ಅವ್ರನ್ನೆಲ್ಲರನ್ನೂ ಕೂಡ ನಾವು ನಮ್ಮ ಬ್ಯಾನರಲ್ಲಿ ನಮ್ಮ ಜೊತೆಯಲ್ಲಿ ಇಟ್ಕೊಳ್ಳೋಣ. ಹಾಗೆ ನಮ್ಮ ಏನು ಪ್ರವರ್ಗ ಒಂದರಲ್ಲಿರ್ತಕ್ಕಂಥ ಸಮುದಾಯಗಳ ಕಲೆ ಸಂಸ್ಕೃತಿ ಅವೆಲ್ಲವನ್ನು ನಾವು ಭಿಕ್ಷೆ ಬೇಡಕ್ಕೆ ಉಪಯೋಗಿಸ್ಕೊಳ್ದೆ, ನಮ್ಮ ಉಪಜೀವನಕ್ಕೆ ಉಪಯೋಗಿಸ್ಕೊಳ್ದೆ, ನಮ್ಮ ಸಾಂಸ್ಕೃತಿಕ ಹೆಮ್ಮೆಯಾಗಿ ನಾವು ಉಪಯೋಗಿಸ್ಕೊಂಡು ನಮ್ಮ ಉಪಜೀವನಕ್ಕೆ ಭಾರತದ ಸಂವಿಧಾನವನ್ನು ನಮ್ಮ ರಾಜ್ಯಾಂಗವನ್ನು ಉಪಯೋಗಿಸ್ಕೊಳ್ಳೋಣ. ಸಾಧ್ಯವಾದಷ್ಟು ಪಂಚಾಂಗದ ರಾಹುಕಾಲ ಗುಳಿಕ ಕಾಲ ಯಮಗಂಡ ಕಾಲದಿಂದ ದೂರ ಇದ್ದು ಪ್ರತಿದಿನನೂ ನಮ್ಮ ಅಭಿವೃದ್ಧಿಯ ಅಭ್ಯುದಯದ ಸೂರ್ಯೋದಯ ಅನ್ನೋಂಥ ಉಪಜೀವನವನ್ನು ಮಾಡಿ ಎಲ್ಲ ಮೂಢನಂಬಿಕೆಗಳಿಂದಲೂ ನಾವು ದೂರ ಇದ್ದು ಜ್ಞಾನಿಗಳು ವಿಜ್ಞಾನಿಗಳು ತತ್ವಜ್ಞಾನಿಗಳು ಆಗೋಣ. ಹಾಗೆ ಆಯಸ್ಸು ಆರೋಗ್ಯ ಐಶ್ವರ್ಯವನ್ನು ಪಡೆದು ನಮ್ಮ ಸಾಮಾಜಿಕವಾದಂಥ ಜೀವನವನ್ನು ಉತ್ತಮೀಕರಣ ಮಾಡ್ಕೊಳ್ಳೋಣ, ಸುಧಾರಣೆ ಮಾಡ್ಕೊಳ್ಳೋಣ ಅನ್ನೋಂಥ ಮಾತಿಗೆ ಕರೆ ಕೊಟ್ಟು ನನ್ನೆರಡು ಮಾತುಗಳಿಗೆ ವಿಶ್ರಾಂತಿಯನ್ನು ಹೇಳ್ತಾ ಇದ್ದೇನೆ. ಜೈ ಅಂಬೇಡ್ಕರ್, ಜೈ ಭಾರತದ ಸಂವಿಧಾನ.